ಹೆಸರು ಧನ್ವಿ. ನನ್ನ ಹೆಸರ ದ್ವಿತ್. ಸ್ವಲ್ಪ ಇರು, ಏನಾದರೂ ಸದ್ದು ಕೇಳಿಸ್ತಿದೆಯಾ? ಓ ಹೌದಲ್ವ, ಅದೇನದು? ಹಾ, ಗೊತ್ತಾಯ್ತು, ಅದು ಆದಿವಾಸಿಗಳ ಸಂಭ್ರಮ ಆಚರಣೆಯ ಕೂಗು. ಹೌದು, ಅವರು ತಮ್ಮ ಸಮುದಾಯದ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸಿದ್ದಾರೆ. ಅದರ ಜೊತೆಗೆ ತುಳು ಹಾಡಿಗೆ ಸುಂದರವಾಗಿ ನೃತ್ಯವನ್ನು ಮಾಡುತ್ತಿದ್ದಾರೆ. ಈಗ ನಿಮ್ಮ ಮುಂದೆ 2ನೇ ತರಗತಿಯ ವಿದ್ಯಾರ್ಥಿಗಳು. ಲೆತ್ತನ ಈಯನ ಲೆತ್ತಿನಿ ಇಚ್ಚಿಂದಲ್ಲೇ ಪೂಲಗೆ ಬಚ್ಚಿರ ತಿನ್ನೆರೆ ಬೋಡು ಸುಣ್ಣ ಕೊರ್ಪನ ಪನ್ನಗೆ ರಡ್ಡು ಮನೆ ತೂವೊಂದೊಂದು ಆಜಿಕಾರಿ ತೋಜೊಂದೊಂದು ಲೆತ್ತರ ಈರನ ಲೆತ್ತಿನಿ ಇಚ್ಚಿಂದಲ್ಲೇ ಪೂಲಗೆ ಕೆಲಸದ ಪತ್ತುಗು ಬತ್ತುಂಡ ಬಂದು ಮಾತೆಲ್ಲ ತೂತಿರುಗೆ ಒಂದಿಪ್ಪಿ ಜವಂದಿ ಪೊಣ್ಣೆ ಕೇನ್ಲಯನ್ನ ಪಾತೆರೋನು ನಿನ್ನನೆ ಪೊರ್ಲದು ಮೈಪೂರ ಮರ್ರಾಂಡ ಚೇಂಡಿನ ಕೊರ್ದು ಬಿಡು ಅಮಸರ ಉಂಟಾದ ಐಕಾದೆ ಕಾಪುವೆ ಇತ್ತೇನೆ ಪಂದು ಬಿಡು.